ಬಿಡಿ ನಿಮ್ಮ ಭಯವನ್ನ. ಮಾತ್ರವಲ್ಲ, ನಿಮ್ಮ ಮನೆಯಲ್ಲಿ ಅಡಕವಾಗಿರುವಂತಹ ಯಾವ ಚಿಂತೆ ಉಂಟು ಅದನ್ನು ದೂರೀಕರಿಸಿ ನಿಮ್ಮ ಮಗ ಈ ತಲೆನಿಷ್ಠಾನಲ್ಲಿರುತ್ತದೆ. ಯಾಕೆ ಚಿಂತಿಸ್ತೀರಿ? ಕೊಡಿ ಅಪ್ಪಣೆ. ಸುಗ್ರೀವಾದಿ ಕಪಿನಾಯಕರಿದ್ದಾರೆ ಮತ್ತು ಬಿಡುವವನಲ್ಲ. ಸಿಕ್ಕಂತಹ ಕಪಿಗಳನ್ನ ನುಡಿಗೆ ಹರುಷ ತಾಳುತ್ತು ತಿಳಿದ ಪುತಲಿ ಹೊರಗ ಬರಸುತ್ತ ಕರೆದು ತಿಳಿದ ಪುತಲಿ ಹೊರಗ ಬರಸುತ್ತ ಕರಿಗಜಗಳೆಂದು ತಮ ಬರದು ಮುನಿಸೆನಗೆ ಕರಿಗಜಗಳೆಂದು ತಮ ಬರದು ಮುನಿಸೆನಗೆ ಕರಬಿಡು ಛಲವನ್ನು ದುರಬೇಕೆ ತರಳ ಬಿಡು ಛಲವನ್ನು ದುರಬೇಕೆ ಮಗನೇ ಅವಸರ ಮಾಡಬಾರದು ಮಗು. ಯಾವ ವಿಷಯವೂ ಕೂಡ ಸರಿಯಾಗಿ ಆಲೋಚಿಸಿ ನಾವು ಮುನ್ನುಗ್ಗಬೇಕೇ ಹೊರತು ಅವಸರದ ವಿಷಯದಲ್ಲಿ ಯಾವ ಕಾರ್ಯ ಕೂಡ ಮಾಡಬಾರದು. ಎಲ್ಲಾ ವಿಚಾರವನ್ನು ಚೆನ್ನಾಗಿ ಅರಿತು ಮನವರಿಕೆ ಮಾಡಿಕೊಂಡು ಅರುಹುವುದಕ್ಕಾಗಿ ಬಂದಿದ್ದೇನೆ. ನಿನ್ನ ಮನಸ್ಸಿನ ತೀರ್ಮಾನ ಆಗಿರಬಹುದು, ಆದ್ರೆ ಇಲ್ಲಿ ಯಾರನ್ನೇ ಕಾರಣ ಎಂಬುದನ್ನು ಸರಿಯಾಗಿ ಆಲೋಚಿಸಿಕೊಳ್ಳಬೇಕು. ವಿರೋಧಿಗಳ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು ರಾಮ ಲಕ್ಷ್ಮಣರು ಅವರೇನು ಸಾಮಾನ್ಯರಲ್ಲ, ಮತ್ತೇನು ವಿಶೇಷ ಕೂಡ ಪರಾಕ್ರಮಶಾಲಿಗಳು ಎಂಬುದನ್ನು ಸರಿಯಾಗಿ ಮನದಟ್ಟು ಮಾಡಿಕೊಳ್ಳಬೇಕು. ಕನ್ನ ನಿನ್ನಲ್ಲಿ ಛಲ ಇರುವುದು ಸಹಜ. ಈ ವೇಳೆ ಅವರಲ್ಲಿ ಕಾರ್ಯಕ್ರಮವನ್ನು ಮಾಡುವುದಕ್ಕಾಗಿ ಹೋಗಬೇಡ ಕಂದ. ಅವರಲ್ಲಿ ಕಾಲಾಡುವುದಕ್ಕೆ ಯಾವ ಕಾಲಕ್ಕೂ ಹಿಂಜರಿಯುವ ನಾನಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ, ಏನು ಅರೆ ಕ್ಷಣ ಆಲೋಚನೆಯನ್ನು ಮಾಡದೆ ಅಪ್ಪಣೆ ಕಾಡದಿರು ಬಾಲನೀನು ಕಾಡದಿರು ಬಾಲನೀನು ಸಂಗರದ ಕಾಡೆ ಕಿತ್ತಿದೆನು ತುಕರನು ಸಂಗರದ ಕಾಡೆ ಕಿತ್ತಿದೆನು ಸುತರನು ಪಾಡು ತನ್ನದು ಹೋಗುವೆ ಪಾಡು ತನ್ನದು ಹೋಗುವೆ ನಿನ್ನ ತಂದೆ ತೀರುವುದು ಬೇಡನುಕುವೆ
ನಿನ್ನ ತಂದೆ ತೇರುವುದು ಬೇಡಳು ಮಗನೇ ಈ ವೇಳೆ ಸ್ವಲ್ಪ ಆಲೋಚಿಸಿಕೊಳ್ಳಬೇಕು ಮಗು. ಏನದು? ನನ್ನ ತಮ್ಮಂದಿರು ಮಾತ್ರವ ಮಕ್ಕಳು ರಾಮ ಸೈನ್ಯದಲ್ಲಿ ಕಾಳಗವನ್ನು ಮಾಡಿ ಯಮಪುರವನ್ನು ಸೇರಿದ್ದಾರೆ. ಸರಿ, ಅಷ್ಟೇ ಅಲ್ಲ, ಮತ್ತೇನು? ನನ್ನ ತಮ್ಮನಾದ ವಿಭೀಷಣ ನನ್ನ ವಿರೋಧಿ ಸ್ಥಾನದಲ್ಲಿ ನಿಂತಿದ್ದಾನೆ. ಅವನು ನಾಳೆ ಲೋಕದ ಜನರು ಕೂಡ ಒಂದು ರೀತಿ ಅಪವಾದದ ಮಾತನ್ನು ಹೇಳ್ಯಾರು ನೋಡು. ಯಾವ ರೀತಿ? ವಿರೋಧಿ ಸ್ಥಾನಕ್ಕೆ ಕಳುಹಿಸಿ ನನ್ನ ಮಗನನ್ನು ಕೊಂದಿದ್ದಾರೆ. ಹಾಗಾದ್ರೆ ನನ್ನ ಪಾಲಿಗೆ ಇದು ಒಂದು ಅಪವಾದ ಅಲ್ವಾ? ಅದಕ್ಕಾಗಿ ನೀನು ಯುದ್ಧಕ್ಕಾಗಿ ತೆರಳುವುದು ಬೇಡ.